ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ. ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ಹಾಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ನನ್ನ ಪ್ರೀತಿಯ ಹಾಡು ಎನ್ನುವುದು ಓರ್ವ ಗಾಯಕನ ಗಾಯಕಿಯ ಮನದಾಳ ಮಾತುಗಳು, ಮತ್ತೊಂದಷ್ಟು ಮಾತುಕತೆ ಹರಟೆ, ಜೊತೆಗೆ ಅವರು ಹಾಡಿರುವಂತಹ ಪ್ರಸಿದ್ಧವಾದಂತಹ ಹಾಡುಗಳ ವಿಶೇಷ ಕಾರ್ಯಕ್ರಮ ಇದು. ಇವತ್ತಿನ ದಿನ ನನ್ನ ಪ್ರೀತಿಯ ಹಾಡು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವೃತ್ತಿಯಲ್ಲಿ ಉಪನ್ಯಾಸಕರು, ಪ್ರವೃತ್ತಿಯಲ್ಲಿ ಹವ್ಯಾಸಿ ಗಾಯಕರು ಮತ್ತು ರಾಮಕಥಾ ಈ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ದೇಶಾದ್ಯಂತ ಸುತ್ತಿ ಹೆಸರನ್ನು ಗಳಿಸಿದವರು. ಗಂಡು ಹಾಗೂ ಹೆಣ್ಣು ಎರಡೂ ಸ್ವರಗಳಲ್ಲಿ ಕೂಡ ಹಾಡುವಂತಹ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಹಾಗೂ ಕಾಸರಗೋಡಿನಲ್ಲಿ ಅತ್ಯಂತ ಹೆಸರು ಮಾಡಿರುವಂತಹ ಅನಿವಾರ್ಯ ಗಾಯಕ ಎಂದೇ ಖ್ಯಾತಿ ಪಡೆದಂತಹ ಟಿ.ವಿ. ಗಿರಿ ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಪ್ಲೀಸ್ ವೆಲ್ಕಮ್ ಟಿ.ವಿ. ಗಿರಿ. ನಮಸ್ಕಾರ ಸರ್. ನಮಸ್ತೆ. ಪ್ಲೀಸ್. ಕೊಡುವೆಯೋ ಕೃಷ್ಣಾಡ ಬರುವೆಯೋ, ಕೊಳಲು ಕೊಡುವೆಯೋ ಕೃಷ್ಣಾಡ ಬರುವೆಯೋ, ಕೋಲಾಟ ಆಡೋಣ ನೀನು ಬರುವೆಯೋ, ಕೊಳಲು ಕೊಡುವೆಯೋ ಕೃಷ್ಣಾಡ ಬರುವೆಯೋ, ಕೊಡುವೆಯೋ ಕೃಷ್ಣಾಡ ಬರುವೆಯೋ. ಕುಚೇಲನ ಪ್ರೀತಿಗೆ ಐಶ್ವರ್ಯ ಕೊಟ್ಟವನು, ನಂಬಿದ ಭಕ್ತರಿಗೆ ಪ್ರೀತಿಧಾರೆ ಎರೆದವನು, ಕುಚೇಲನ ಪ್ರೀತಿಗೆ ಐಶ್ವರ್ಯ ಕೊಟ್ಟವನು, ಭಕ್ತರಿಗೆ ಪ್ರೀತಿಧಾರೆ ಎರೆದವನು, ತುಂಟಾಟಾಡುತ್ತಾ ಎಲ್ಲರ ಕಾಡಿದನು, ಗೀತೋಪದೇಶವ ಜಗಕ್ಕೆಲ್ಲ ನೀಡಿದನು, ಕೃಷ್ಣ ಕೃಷ್ಣ ನಮ್ಮ ಕೃಷ್ಣನೇ, ಕೊಳಲು ಕೊಡುವೆಯೋ ಕೃಷ್ಣಾಡ ಬರುವೆಯೋ, ಕೊಳಲು ಕೊಡುವೆಯೋ ಕೃಷ್ಣಾಡ ಬರುವೆಯೋ, ಕೋಲಾಟ ಆಡೋಣ ನೀನು ಬರುವೆಯೋ, ಕೊಳಲು ಕೊಡುವೆಯೋ ಕೃಷ್ಣಾಡ ಬರುವೆಯೋ, ಕೊಳಲು ಕೊಡುವೆಯೋ ಕೃಷ್ಣಾಡ ಬರುವೆಯೋ.
ಸ್ಪಂದನ ವಾಹಿನಿಯ ಮೂಲಕ ಇವತ್ತು ಒಂದು ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ, ನನ್ನ ಪ್ರೀತಿ ಹಾಡು ಅಂತ. ಯಾಕಂದರೆ ನಮಗೇನು ಅನ್ನಿಸ್ತದೆ ಅಂದರೆ, ಒಬ್ಬ ಸಿಂಗರ್ ಆದವನಿಗೆ ಯಾವುದು ನಿಮ್ಗೆ ಇಷ್ಟ ಅಂತ ಕೇಳಿದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಮಗೆ ಎಲ್ಲನೂ ಹಾಡುಗಳು ಇಷ್ಟ ಇರ್ತದೆ. ಪ್ರತಿ SP ಸರ್ ಇರ್ಬೋದು ಅಥವಾ ಜೇಸುದಾಸ್ ಇರ್ಬೋದು, ಯಾರು ಹಾಡಿದಂಥ ಹಾಡುಗಳು ತುಂಬ ಇಷ್ಟನೇ ಆಗಿರ್ತದೆ. ಆದರೂ ಕೂಡ ಕೇವಲ ಕಲಾವಿದರ ಪರಿಸ್ಥಿತಿ ಹೇಗಿರ್ತದೆ ಅಂದರೆ, ಅವ ವೇದಿಕೆಯಲ್ಲಿ ಎಷ್ಟೊತ್ತು ಇರ್ತಾನೆ ಅಷ್ಟೊತ್ತು ನೆನಪಿನಲ್ಲಿರ್ತಾನೆ. ಖಂಡಿತ. ಕಾರ್ಯಕ್ರಮ ಮುಗಿದ ನಂತರ ಶಾಮಿಯಾನದವರು, ಜನರೇಟರ್ನವರು ಮತ್ತು ಹಾಡುಗಾರರು, ಆರ್ಕೆಸ್ಟ್ರಾದವರು ಅವರೆಲ್ಲ ಒಳಗೋಗ್ತಾರೆ ಅಂತ ಅಂದ್ಕೊಳ್ತೀವಿ ನಾವು. ಇದರ ಮಧ್ಯೆ ರಾತ್ರಿ ನಿದ್ದೆ ಬಿಟ್ಟು ಅಥವಾ ದೂರ ಪ್ರಯಾಣವನ್ನು ಮಾಡ್ತಾ ನಮ್ಮ ವೃತ್ತಿಯ ಜೊತೆ ಇದನ್ನು ಪ್ರವೃತ್ತಿಯಾಗಿ ಸ್ವೀಕರಿಸಿಕೊಂಡು, ಕಾರಣ ಸಂಗೀತ ಎನ್ನುವುದು ದೊಡ್ಡ ಸಮುದ್ರ, ಸಾವಿರಾರು ಜನ ಪ್ರತಿಭೆಗಳಿದ್ದಾರೆ. ಅವರ ಮಧ್ಯದಲ್ಲಿ ತಾವೊಂದು ತಮ್ಮ ಹೆಸರನ್ನು ಮಾಡ್ತಾ ಅವರು ಉಪನ್ಯಾಸಕನಾಗಿದ್ದುಕೊಂಡು ಮತ್ತೆ ಬಿಡುವಿನ ಹೊತ್ತಿನಲ್ಲಿ ಈ ಒಂದು ರಸಮಂಜರಿ ಕಾರ್ಯಕ್ರಮಗಳಿರ್ಬೋದು, ಇನ್ನಿತರ ಕಾರ್ಯಕ್ರಮಗಳು ತಮ್ಮನ್ನು ತೊಡಗಿಸ್ಕೊಳ್ತಾ ಬಹಳಷ್ಟು ವರ್ಷಗಳನ್ನು ಕಳೆದಿದ್ದೀರಿ. ಸರ್, ನೀವು ಆರಂಭದಲ್ಲಿ ಗಾಯನ ಹೇಗೆ ಸ್ಟಾರ್ಟ್ ಮಾಡಿದ್ರಿ? ನಾನು ಬಾಲ್ಯದಿಂದಲೇ ಶುರು ಮಾಡ್ತೇನೆ. ಪ್ರೈಮರಿ ಸ್ಕೂಲಿಗೆ ಹೋಗ್ತಾ ಇರಬೇಕಾದ್ರೆ ಇಬ್ಬರು ನನ್ನ ಗುರುಗಳು, ಟೀಚರ್ಸು, ನನಗೆ ಕ್ಲಾಸ್ನಲ್ಲಿ ಹಾಡಿಸ್ತಾ ಇದ್ದರು. ಸಣ್ಣ ಮಕ್ಕಳನ್ನು ಈ 3ನೇ ಕ್ಲಾಸು 4ನೇ ಕ್ಲಾಸ್ನಲ್ಲಿ ಪಾಠದ ಮಧ್ಯೆ ಅವರಿಗೆ ಒಂದು ರೀತಿ ಉತ್ಸಾಹ ಬರಲಿಕ್ಕೆ ಹಾಡಿಸುವಂಥದ್ದಿದೆ. ನಾನು ಅಲ್ಲಿ ಹಾಡಿದ್ದನ್ನು ಅವರು ಗುರುತಿಸಿದರು. ನನಗೆ ಸಂಗೀತ ಕ್ಲಾಸಿಗೆ ಸೇರಿಕೋ ಅಂತ ಹೇಳಿದರು. ಶಶಿಕಲಾ ಟೀಚರ್ ಅಂತ ಇದ್ದರು, ನನ್ನ ಬಾಲ್ಯದ ಟೀಚರು. ಶಾಲೆಗೆ ಹೋಗಿದ್ರೆ ಮುಡಿಪಿನಲ್ಲಿ ಭಾರತಿ ಶಾಲೆ ಅಂತ ಇದೆ, ಅದು ಐತಿಹಾಸಿಕ. ಯಾಕಂದರೆ ಅಲ್ಲಿ ಕಲಿತಂಥ ಅನೇಕ ಮಂದಿ ಇವತ್ತು ದೊಡ್ಡ ದೊಡ್ಡ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹುದ್ದೆಗಳಲ್ಲಿ ಇದ್ದಾರೆ. ಅವರು ನನಗೆ ಸಜೆಸ್ಟ್ ಮಾಡಿದರು, ನೀನು ಸಂಗೀತ ಕ್ಲಾಸಿಗೆ ಇವನನ್ನು ಹಾಕಿ ಅಂತ ನಮ್ಮ ಮನೆಯವ್ರಿಗೆ ಹೇಳಿದರು. ಅಪ್ಪ ಕರ್ಕೊಂಡು ಹೋದರು. ಮನೋರಮಾ ಟೀಚರ್ ಅಂತ ನಮ್ಮ ಮುಡಿಪಲ್ಲಿದ್ದರು. ಅವರು ಆ ಕಾಲಕ್ಕೆ ನನಗೆ ಬಾಲಪಾಠಗಳನ್ನು ಹೇಳಿಕೊಟ್ರು. ಮತ್ತು ನನಗೆ ಆಸಕ್ತಿ ಹೇಗೆ ಅಂದರೆ, ರೇಡಿಯೋ. ಆಗ ಕರೆಂಟು ಇಲ್ಲದ ಕಾಲ, ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಅಷ್ಟಕ್ಕಷ್ಟೇ. ಆ ಸಂದರ್ಭದಲ್ಲಿ ರೇಡಿಯೋಗಳಲ್ಲಿ ಹಾಡುಗಳು ಬರ್ತಾಯಿತ್ತು ಬೇರೆ ಬೇರೆ. ಅದು ಭಕ್ತಿಗೀತೆ, ಭಾವಗೀತೆ, ಚಲನಚಿತ್ರಗೀತೆ ಯಾವುದೇ ಇರ್ಬೋದು. ಅದನ್ನು ಕೇಳಿ 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 ಬೆಳೆದು ಆಸಕ್ತಿ ಬಂತು. ಮತ್ತು ತಂದೆಯವರಿಂದ ಬಂದಂಥ ಭಜನೆಯ ಒಂದು ಸಂಸ್ಕಾರ ಇತ್ತು. ಹೀಗೆ ಪ್ರಾರಂಭ ಆಯಿತು. ಸಾಧಾರಣ ನಿಮ್ಮ ವಿದ್ಯಾಭ್ಯಾಸವನ್ನು ಕಳೆದದ್ದಿಲ್ಲಿ, ನಿಮ್ಮ ಮನೆಯ ವಾತಾವರಣ ಹೇಗೆ? ನಮ್ಮ ಹುಟ್ಟೂರು ತಲೆಂಗಳ. ನನ್ನ TV ಗಿರಿಯಲ್ಲಿ ಟಿ ಅಂದರೆ ತಲೆಂಗಳ. ನಾನು ಬಾಲ್ಯದಲ್ಲಿ ಇದ್ದಾಗಲೇ ಮುಡಿಪು ಪರಿಸರಕ್ಕೆ ನಾವು ಬಂದುವೆ. ಮುಡಿಪಿನಲ್ಲಿ 1-2 ಕಿಲೋಮೀಟರ್ ದೂರ ಪಾದಲ್ಪಾಡಿ ಅನ್ನೋಲ್ಲಿ ನಮ್ಮ ಮನೆ ಇತ್ತು. ಅಲ್ಲಿ ನಾವು ವಾಸವಾಗಿದ್ದೆವು. ಒಂದು ಸಣ್ಣ ತೋಟ, ನಾನು, ಅಪ್ಪ, ಅಮ್ಮ, ಅಣ್ಣ. ಇಂಥ ಸಂದರ್ಭದಲ್ಲಿ ತಂದೆಗೆ ಹಾಡುವಂಥ, ಅಂದರೆ ಹೊರಗಡೆ ಅಲ್ಲ, ಮನೆಯಲ್ಲೇ ಭಜನೆ ಹಾಡುವಂಥ ಒಂದು ಗೀಳಿತ್ತು. ಅವರ ಸ್ವರ ಸಂಸ್ಕಾರ ಚೆನ್ನಾಗಿತ್ತು. ಅದರಿಂದನೇ ನನಗೆ ಅದು ಬಳುವಳಿಯಾಗಿ ಬಂತು. ಮತ್ತು ನಾನು ಅದನ್ನು ರೂಢಿಸಿಕೊಂಡೆ. ನನ್ನ ಮನೆಯವರು, ಪರಿಸರವರು ಅದನ್ನು ಗುರುತಿಸಿದ್ರು, ಬೆಳೆಸಿದರು, ಪ್ರೋತ್ಸಾಹಿಸಿದರು. ಓಕೆ. ನಿಮ್ಮ ಹೈಸ್ಕೂಲ್ ಜೀವನ? ಅಲ್ಲೇ ಮುಡಿಪಿನಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಇತ್ತು. ನಾನೊಂದು ಕೇಳಿಪಟ್ಟಿದ್ದೇನೆ, ಏನಂದರೆ ಈ ಭಾರತಿ ಶಾಲೆ ಮತ್ತು ಮುಡಿಪಿ ಜೂನಿಯರ್ ಕಾಲೇಜ್, ಅದು ಸುತ್ತಮುತ್ತಲಿನ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಅದು ಜ್ಞಾನ ದೇಗುಲಾಗಿತ್ತು ಅಂತ. ಯಾಕೆಂದರೆ ಮುಡಿಪು ಜೂನಿಯರ್ ಕಾಲೇಜಿಗೆ ಬಾರದಂತಂದರೆ ವಿಟ್ಲ ಪರಿಸರ ಇರ್ಬೋದು, ನಿಜ, ಕಾಸರಗೋಡು ಗಡಿ ಪ್ರದೇಶ ಇರ್ಬೋದು, ಈ ಕಡೆಯಿಂದ ತೊಕ್ಕೊಟ್ಟಿನವರೆಗೂ ಕೂಡ ಒಂದು ಮುಡಿಪು ಜೂನಿಯರ್ ಕಾಲೇಜಿಗೆ ಬಾರದವರು ಕುರ್ನಾಡು ಜೂನಿಯರ್ ಕಾಲೇಜ್. ಹೌದು, ಕುರ್ನಾಡು ಜೂನಿಯರ್ ಕಾಲೇಜ್ ಅಂತ ಹೆಸರು ಅದಕ್ಕೆ. ಯಾಕಂದರೆ ಅದು ಕುರ್ನಾಡು, ಮುಡಿಪು ಅನ್ನೋದು ಕುರ್ನಾಡು ಗ್ರಾಮದಲ್ಲಿ ಇರುವಂಥದ್ದು. ಆ ಕಾಲಕ್ಕೆ ಅದು ಆ ಪರಿಸರದ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ದೇಗುಲ ಇದ್ದ ಹಾಗೆ, ಒಂದು ಕೇಂದ್ರ. ಯಾಕಂದ್ರೆ ಆ ಕಾಲದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಭರಾಟೆ ಅಷ್ಟೊಂದು ಇದ್ದಿರಲಿಲ್ಲ. ಅಲ್ಲಿ ಸೀಟ್ ಸಿಗ್ಲಿಕ್ಕೆ ಕಷ್ಟ. ಇಲ್ಲ. ಸಾಮಾನ್ಯವಾಗಿ ಆ ಪರಿಸರದ ಪ್ರತಿಯೊಬ್ಬರೂ ಕೂಡ ತಮ್ಮ ಪ್ರಾಥಮಿಕ ಶಿಕ್ಷಣ ಭಾರತಿ ಶಾಲೆಯಲ್ಲಿ, ಆ ನಂತರದ ಹೈಸ್ಕೂಲ್ ಮತ್ತೆ PUC ವರೆಗೂ ಆಗ ಇತ್ತು. ಈಗ ಡಿಗ್ರಿ ಕೂಡ ಆಗಿದೆ. ಈಗಲೂ ಚೆನ್ನಾಗಿದೆ ಆ ಶಿಕ್ಷಣ ಸಂಸ್ಥೆ. ಈಗಲೂ ಒಳ್ಳೊಳ್ಳೆ ವಿದ್ಯಾರ್ಥಿಗಳಲ್ಲಿ ಬರ್ತಾ ಇದ್ದಾರೆ. ಮತ್ತು ಅನೇಕ ಪ್ರತಿಭೆಗಳನ್ನು ಸಮಾಜಕ್ಕೆ ಕೊಟ್ಟಂತ 2 ಪ್ರಮುಖ ನಮ್ಮೂರಿನ ಶಿಕ್ಷಣ ಸಂಸ್ಥೆಗಳು. ಅದು ಹೇಗಿತ್ತು ಗಿರಿ ನಿಮ್ಮ ಈ ಒಂದು ಹೈಸ್ಕೂಲ್ ನಂತರ ಈ ಹಾಡುಗೆ? ಯಾಕೆಂದರೆ ನಾವು ಶಿಕ್ಷಣ ಕಾಲೇಜ್ ಹೋಗ್ತೀವಿ, ಯಾವುದೋ ಒಂದು ಶಿಕ್ಷಣ ಮಾಡ್ತಾನೆ ಇರ್ತೀವಿ, ಅದ್ರ ಜೊತೆ ನಮ್ಮ ಮನಸ್ಸಿನಲ್ಲಿ ಒಂದು ಆಸೆ ಇರ್ತದೆ, ಏನಂದರೆ ನಾನು ಸಿಂಗರ್ ಆಗಬೇಕು,
ನಾನು ಏನಾದರೂ ಇದರಲ್ಲಿ ಸಾಧನೆ ಮಾಡೋದು. ಅದನ್ನು ಹೇಗೆ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರಿ? ಅದೇ ಶಾಲಾ ದಿನಗಳಲ್ಲಿ ನಾನೊಂದು ಹಾಡುಗಾರ ಆಗ್ತೇನೆ ಅನ್ನೋದೇನು ನನಗೆ ಇದ್ದಿರಲಿಲ್ಲ, ಯಾವ ರೀತಿಯೂ ಇದ್ದಿರಲಿಲ್ಲ. ಈ ವಾರ್ಷಿಕೋತ್ಸವಕ್ಕೆಲ್ಲ ಚಾನ್ಸ್ ಕೊಡ್ತಿದ್ರಲ್ಲ ಕೆಲವೊಮ್ಮೆ, ಅಂದ್ರೆ ಪ್ರಾರ್ಥನೆ ಹಾಡ್ಲಿಕ್ಕೆ. ಅದಕ್ಕೆ ಹೆಚ್ಚಾಗಿ ಕಾಲೇಜಲ್ಲಿ ಶಾಲೆಯಲ್ಲಿ ಏನಂದ್ರೆ ಹುಡುಗಿಯರಿಗೆ ಚಾನ್ಸ್ ಕೊಡೋದು ಜಾಸ್ತಿ, ಹಾಡ್ಲಿಕ್ಕೆ. ಹುಡುಗರಿಗೆ ಚಾನ್ಸ್ ಕೊಡೋದೇ ಕಡಿಮೆ. ಯಾಕಂದ್ರೆ ಮುಡಿಪೆ ಅಂತ ಅಲ್ಲ, ಬಹುತೇಕ ಆಗ ಏನಿತ್ತು ಅಂದ್ರೆ ಹುಡುಗಿಯರಾದ್ರೂ ಸ್ವಲ್ಪ ಹಾಡ್ತಾರೆ, ಈ ಹುಡುಗರಲ್ಲಿ ಎಲ್ಲಿ ಹಾಡ್ತಾರೆ ಅಂತ ಸುಮ್ಮನೆ. ಅದೇನಾಯ್ತು ಅಂದ್ರೆ ನಮ್ಮಲ್ಲಿ ಹಾಡುವ ಹುಡುಗಿಯರು ಇದ್ರು. ಈ ಸ್ಪರ್ಧೆ ಅಂತ ಆಗ್ತದಲ್ವಾ, ಆ ಕಾಲಕ್ಕೆ ನನಗೆ ಫಸ್ಟ್ ಪ್ರೈಸ್ ಬರ್ತಾ ಇತ್ತು. ಬಸ್ ಇದ್ದದ್ರಲ್ಲಿ ನಾನೇ ಚಂದ ಹಾಡ್ತಿದ್ದೆ ಅನ್ನೋ ಗೊತ್ತಿಲ್ಲ. ಅವರಿಗಿಂತ ಫಸ್ಟ್ ನನಗೆ ಬರ್ತಿದ್ದು, ಅವ್ರಿಗೆ ಸೆಕೆಂಡ್ ಬರ್ತಿತ್ತು. ಆದ ಕಾರಣ ಬೇರೆ ಆಪ್ಷನ್ ಇರಲಿಲ್ಲ. ವಾರ್ಷಿಕೋತ್ಸವಗಳಲ್ಲಿ ಕೂಡ ಹಾಡುಗಳಿತ್ತು. ಒಂದು ನಾಟಕ ಮಾಡಿದ್ರು ನಾವು PUC ಯಲ್ಲಿದ್ದಾಗ. ಈ ಆಗಿನ ಕಾಲದಲ್ಲಿ ನಮಗೆ ಈ ದೇವದಾಸ್ ಕಾಪಿಕಾಡ್ ಅವರ ತಂಡದ ನಾಟಕಗಳೆಲ್ಲ ನಾವು ಕ್ಯಾಸೆಟ್ ಇಟ್ಟು ಕೇಳುವಂಥದ್ದು. ಅದರಲ್ಲಿ ಅವರು ಹಾಡುವ ಹಾಡನ್ನೆಲ್ಲ ನಾವು ಅನುಕರಣೆ ಮಾಡುವಂಥದ್ದು. ಅದನ್ನ ಅದೇ ಶೈಲಿಯಲ್ಲಿ ನನ್ನ ಕ್ಲಾಸ್ನ ಒಬ್ಬ ತುಂಬಾ ಉತ್ಸಾಹದಲ್ಲಿ ಅದನ್ನ ನಾವು ಪ್ರದರ್ಶನ ಮಾಡಿದ್ದು. ಅದರಲ್ಲಿ ಗಾಯನಕ್ಕೆ ನಾನಿದ್ದೆ. ಆ ಸಂದರ್ಭದಲ್ಲಿ ನನಗೆ ಏನು ಮಾಡಿದ್ದು ಏನೋ ನಮ್ಗೆ ಗೊತ್ತಿಲ್ಲ. ನನ್ನ ಕಂಠವನ್ನು ನಮ್ಮವ್ರನ್ನ ಈಗಿನ ಪ್ರಸಿದ್ಧ ಕೀಬೋರ್ಡ್ ವಾದಕರವರು ಸ್ವಾತಿ ಸತೀಶ್ ಅವರು ಆ ಕಾಲದಲ್ಲಿ ಅವರು ಗುರುತಿಸಿದ್ರು. ಕೊನೆಗೆ ನನ್ನ ಕರೆದು ಬದಿಗೆ, ಅವಕಾಶ ಕೊಟ್ಟರೆ ಎಲ್ಲಾದ್ರೂ ಹಾಡ್ತೀಯಾ? ನನಗೊಂದು ಕಡೆ ಭಯ ಆಯ್ತು. ಅಂತ ದೊಡ್ಡ ಬಾತ್ರೂಮಲ್ಲಿ ನಾನು ಒಳ್ಳೆ ಸಿಂಗರ್ ಆಗಿದ್ದೆ ಆಗ್ಲೇ, ಆದ್ರೂ ಈ ತರದ್ದೆಲ್ಲ ಅನಿರೀಕ್ಷಿತ. ಹೌದು. ಮತ್ತೆ ಅವರು ನನಗೆ ಚೆನ್ನಾಗಿ ಮಾತಾಡಿಸಿದ್ರು, ಧೈರ್ಯ ಕೊಟ್ಟರು, ಒಂದೆರಡು ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲಿ ಹಾಡಿಸಿದ್ರು. ಅಲ್ಲಿಂದ ಈ ಜರ್ನಿ ಪ್ರಾರಂಭ ಆಯ್ತು. ಬಹುಶಃ ಸ್ವಾತಿ ಸತೀಶ್ ಕೇಳಿದ ಹಾಗೆ ಅವರು ಒಳ್ಳೆ ಆರ್ಟಿಸ್ಟ್ ಕೂಡ ಆಗಿದ್ರು. ಆಮೇಲೆ ಕೀಬೋರ್ಡ್ನಲ್ಲೂ ಕೂಡ ಬಹಳಷ್ಟು ಆಸಕ್ತಿ ಇತ್ತು. ಎಲ್ಲೋ ಒಂದು ಕಡೆಯಲ್ಲಿ ನಮಗೊಂದು ಅವಕಾಶವನ್ನು ತೆರೆಯುವುದಕ್ಕೆ ಅಂತವರು ಬೇಕಾಗ್ತದೆ. ಖಂಡಿತ ಖಂಡಿತ. ಮಾತಿಗಿಂತ ಮೌನಲೇಸು ಅಂದಿಯಲ್ಲ ಏತಕೆ, ಮಾತಿಗಿಂತ ಮೌನಲೇಸು ಅಂದಿಯಲ್ಲ ಏತಕೆ, ಮನದಲ್ಲಿರುವ ನೂರು ಮಾತು, ಮನದಲ್ಲಿರುವ ನೂರು ಮಾತು ಅರುಹಲೆಂತು ಮೌನಕ್ಕೆ, ಮಾತಿಗಿಂತ ಮೌನಲೇಸು ಅಂದಿಯಲ್ಲ ಏತಕೆ. ಬೀಜವೊಂದು ಮೊಳಕೆಯೊಡೆದು ಚಿಗುರಿಯರಳಬಾರದೆ, ಹೂವು ಕಾಯಿ ಫಲವ ಕೊಡದೆ ಬೇರೆ ದಾರಿ ಏನಿದೆ, ಬೀಜವೊಂದು ಮೊಳಕೆಯೊಡೆದು ಚಿಗುರಿಯರಳಬಾರದೆ, ಹೂವು ಕಾಯಿ ಫಲವ ಕೊಡದೆ ಬೇರೆ ದಾರಿ
ಮೌನ ಮುರಿದು ಮಾತನಾಡು ಭಾವನೆಗಳು ಧ್ವನಿಸಲಿ ಮೌನ ಮುರಿದು ಮಾತನಾಡು ಭಾವನೆಗಳು ಧ್ವನಿಸಲಿ ನನ್ನ ನಿನ್ನ ಪ್ರೇಮ ಗೀತೆ ರಾಗವಾಗಿ ಹೊಮ್ಮಲಿ ಮಾತಿಗಿಂತ ಮೌನಲೇಸು ಅಂದಿಯಲ್ಲ ಏತಕೆ ಮಾತಿಗಿಂತ ಮೌನಲೇಸು ಅಂದಿಯಲ್ಲ ಏತಕೆ ಮನದಲ್ಲಿರುವ ನೂರು ಮಾತು ಮನದಲ್ಲಿರುವ ನೂರು ಮಾತು ಅರುಹಲೆಂತು ಮೌನಕ್ಕೆ ಮಾತಿಗಿಂತ ಮೌನಲೇಸು ಅಂದಿಯಲ್ಲ ಏತಕೆ ಮಾತಿಗಿಂತ ಮೌನಲೇಸು ಅಂದಿಯಲ್ಲ ಏತಕೆ. ಅದರ ನಂತರ ಬಹಳಷ್ಟು ಕಾರ್ಯಕ್ರಮಗಳನ್ನು ಕೊಡ್ತೀರಿ ಗಿರಿ. ಕಾರ್ಯಕ್ರಮವನ್ನು ಕೊಡ್ತಾ ನೀವು ಈ ಕಾಲೇಜ್ ಮುಗಿಯುವ ಸಂದರ್ಭದಲ್ಲಿ ನೀವು ಒಂದು ರಸಮಂಜರಿ ಓರ್ವ ಖಾಯಂ ಕಲಾವಿದರಾಗಿ ಇರ್ತೀರಿ. ಆ ಸಂದರ್ಭ ಹೇಗಿತ್ತು ನಿಮಗೆ? ಎಲ್ಲಿ ಕಾಲೇಜ್ ಮಾಡಿದಲ್ಲಿ ನೀವು? ಆ ನಂತರ ಕಾಲೇಜ್ ಕೂಡ ಅದೇ ಐತಿಹಾಸಿಕ ನಮ್ಮ ಮಂಗಳೂರಿನ ಯೂನಿವರ್ಸಿಟಿ ಕಾಲೇಜ್ ವಿಶ್ವವಿದ್ಯಾನಿಲಯ ಕಾಲೇಜಲ್ಲಿ ನಾನು ಡಿಗ್ರಿ ಮಾಡಿದೆ. ಆಗಿನ ಕಾಲದಲ್ಲಿ ಹಾ ಮುಡಿಪು ಜೂನಿಯರ್ ಕಾಲೇಜಲ್ಲಿ PUC ಮಾಡಿದವರು ಅಲ್ಲಿಗೆ ಖಾಯಂ. ಮತ್ತೆ ಚೆನ್ನಾಗಿತ್ತು ಆಗ ವಿಶ್ವವಿದ್ಯಾನಿಲಯ ಕಾಲೇಜ್ ಅಂತ ಬದಲಾವಣೆ ಆಗಿತ್ತಿತ್ತು. ಮತ್ತೆ ಅಲ್ಲಿಯ ಲೆಕ್ಚರರ್ಸ್ ಕೂಡ ಒಳ್ಳೆದಿದ್ರು, ನನಗೆ ಈ ದೃಷ್ಟಿಯಲ್ಲಿ ಕೂಡ ಪ್ರೋತ್ಸಾಹ ಮಾಡಿದ್ರು. ಅಲ್ಲಿ ಒಂದು ನೆನಪು ಏನಂದ್ರೆ ಸುಮಾರು 22 ವರ್ಷಗಳ ನಂತರ ನಮ್ಮ ಆ ಕಾಲೇಜಿಗೆ ಯೂನಿವರ್ಸಿಟಿ ಲೆವೆಲ್ ಇಂಟರ್ ಕಾಲೇಜ್ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ನನ್ನಿಂದ ಬಂತು. ಇವತ್ತಿಗೂ ಅಲ್ಲಿನ ಲೆಕ್ಚರರ್ಸ್ ನೆನಪಿಟ್ಕೊಳ್ತಾರೆ. ಅದು ನನಗೆ ಅಲ್ಲಿ ಇದೊಂದು ಸಿಹಿ ನೆನಪು. ಖಂಡಿತ. ಆಗಿನ ವಾತಾವರಣ ಹೇಗಿತ್ತು ನಿಮ್ಮ? ಅಂದರೆ ಈಗ ನಮಗೆ ಬಹುತೇಕ ಜನರಿಗೆ ಎಂಥ ಸಮಸ್ಯೆ ಅಂದರೆ, ನಾವು ಈ ಕಾಲೇಜಿಗೆ ಹೋಗಿ ಬರೋದಿದೆಯಲ್ಲ ಎಲ್ಲಿಂದ, ಹಳ್ಳಿಯಿಂದ, ನಿಜ, ಅದೇ ದೊಡ್ಡ ವಿಷಯ. ಯಾಕಂದರೆ ಬಸ್ ಕಡಿಮೆ, ಸಮಯ ಹೆಚ್ಚು. ಬಹುಶಃ ನಿಮ್ಮಲ್ಲಿಂದ ಮಂಗಳೂರಿಗೆ 1.25 ಗಂಟೆ 1 ಗಂಟೆ ಅಂತೂ ಬೇಕೇ ಬೇಕಿತ್ತು. ದಿವಸದಲ್ಲಿ ಬೆಳಿಗ್ಗೆದ್ದು 1 ಗಂಟೆ ಜರ್ನಿ ಅಲ್ಲಿಗೆ, 1 ಗಂಟೆ ವಾಪಸ್ಸು, ಸಂಜೆ 5:30 ಒಳಗೆ ಮನೆ ತಲುಪಲೇಬೇಕು, ಇಲ್ಲಾಂದ್ರೆ ಪರಿಸ್ಥಿತಿ ಚೆನ್ನಾಗಿರ್ತಿರ್ಲಿಲ್ಲ. ಅಂತ ಕಾಲಘಟ್ಟ ಇತ್ತು. ಹೀಗಿರುವಾಗ ಅದ್ರ ಜೊತೆಗೆ ನೀವು ಇದನ್ನು ಹೇಗೆ ಮುಂದುವರ್ಸ್ಕೊಂಡು ಹೋದ್ರಿ? ಯಾಕಂದ್ರೆ ಈಗಿನಾಗೆ ಫೋನ್ ಇಲ್ಲ, ಅಥವಾ ಯಾವುದು ಕಾಂಟ್ಯಾಕ್ಟ್, ಯಾವುದೇ ಸೌಲಭ್ಯಗಳಿಲ್ಲ, ಎಲ್ಲರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಕೊಳ್ಬೇಕು, ಅಥವಾ ಈಗಿನಷ್ಟು ಕಾರ್ಯಕ್ರಮಗಳು ಕೂಡ ನಡೀತಾನೆ ಇರಲಿಲ್ಲ ಆಗ. ನಿಜ. ಹೇಗಿತ್ತು ಆಗ? ನನಗೆ ಅದೇ ಅಲ್ಲಿ ಸ್ವಾತಿ ಸತೀಶ್ರಿಂದ ಪ್ರಾರಂಭವಾದಂಥ ಈ ಜರ್ನಿ ಹೋಗ್ತಾ ಹೋಗ್ತಾ ನನಗೆ ನಾನು ಒಬ್ಬ ಗಾಯಕ ಆಗ್ಬೋದು ಅನ್ನೋ ವಿಶ್ವಾಸ ಬಂತು. ಪ್ರಾಥಮಿಕ ತರಬೇತಿ ಸಿಕ್ಕಿದ್ದನ್ನು ನಾನು ಉಪಯೋಗ ಮಾಡಿಕೊಂಡೆ. ಮುಂದಿನ ಹಂತಗಳಲ್ಲಿ ನಾನು ಕಾಲೇಜಿಗೆ ಬರುವಾಗ ನಮ್ಮ ಮನೆಯಲ್ಲಿ ಟೇಪ್ ರೆಕಾರ್ಡರ್ ಬರುವಷ್ಟು ಬೆಳವಣಿಗೆ ಆಗಿತ್ತು. ಬೇರೆ ಬೇರೆ ಕಡೆಯಿಂದ ನಮಗೆ ಅಂದರೆ ಸ್ವಂತಕ್ಕೆ ಕ್ಯಾಸೆಟ್ ತಗೊಳ್ಳಿಕ್ಕಾಗ ಅಷ್ಟು ಶಕ್ತಿ ಇಲ್ಲ. ಬೇರೆ ಕಡೆಯಿಂದ ನಾವು ತಗೊಂಡು ಬಂದು ಅದನ್ನು ಕೇಳಿ ಕಲಿತು ಬರೆದು ಹಾಡಿ, ಅಂತೂ ನಮಗೆ ಸಿಗುವ ಕಾರ್ಯಕ್ರಮಕ್ಕೆ ಯಾವ ರೀತಿಯ ಹಾಡುಗಳು ಬೇಕು ಅಷ್ಟನ್ನು ನಾವು ಅಷ್ಟು ವ್ಯವಸ್ಥೆ ಮಾಡಿಕೊಳ್ತಾ ಇದ್ವಿ. ಮತ್ತೆ ಗಿರಿ, ನೀವು ಅದರಿಂದ ಮುಂದುವರೆದು ಈ ಎಲ್ಲ ಸಂದರ್ಭಗಳಲ್ಲಿ ನೀವು ಯಾವುದೆಲ್ಲ ತಂಡಗಳು ನಿಮಗೆ ಬಹಳಷ್ಟು ಹತ್ರ ಆದವು ಅಂತಂದ್ರೆ ಯಾವ ತಂಡ? ಸ್ವಾತಿ ಸತೀಶ್ ತಂಡ ಬಿಟ್ಟು ಬೇರೆ ಯಾವುದರಲ್ಲಿ ನೀವು ಭಾಗವಹಿಸಿದ್ರೆ? ಅದೇ ಪ್ರಾರಂಭದಲ್ಲಿ ನನಗೆ ಅವರ ಆರ್ಕೆಸ್ಟ್ರಾ ತಂಡದ ಜೊತೆಗೆ ನಾಟಕಗಳಿಗೆ ಸಹ ಅವರು ಅವಕಾಶ ನೀಡಿದರು. ನಾನು ಬಾಲ್ಯದಲ್ಲಿ ಭಾಸ್ಕರ್ ರಾವ್ ಬಿಸಿ ರೋಡು, ಆಮೇಲೆ ಇವರು ಪುರುಷೋತ್ತಮ್ ಕೋಡಿಕಲ್, ಡ್ರಾಮಾದಲ್ಲಿ ತುಂಬಾ ಹೆಸರು ಮಾಡಿದ್ರು. ಹೌದೌದು, ಅವರಿಬ್ರು ಕೂಡ ಗಂಡು ಮತ್ತೆ ಹೆಣ್ಣಿನ ಧ್ವನಿಯನ್ನು. ಪುರುಷೋತ್ತಮ್ ಕೋಡಿಕಲ್ ಅಂತೂ ಅದ್ಭುತವಾಗಿದ್ರು. ಭಾಸ್ಕರ್ ಅಣ್ಣ ಎಲ್ಲದರಲ್ಲೂ ಕೂಡ ಮೀರಿಸಿದಂತ ಒಂದು ಟ್ಯಾಲೆಂಟ್ ಇದ್ದವರು. ಇದನ್ನ ಮುಂದಿನ ಸಾಲಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೆ. ಆಗ ಹೇಗೆ ಅಂದ್ರೆ ನಾಟಕ ಆಗುವಾಗ ಅಲ್ಲೇ ಕೆಳಗಡೆ ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ಇಟ್ಕೊಂಡು ನಾವು ತೀರಾ ಹತ್ತಿರದಿಂದ ನೋಡ್ತಾ ಇದ್ದೆ. ಏನಂದ್ರೆ
ಆಗ ನಾಟಕದಲ್ಲೂ ಕೂಡ ಲೈವ್ ಆಗಿ ಹಾಡ್ತಾ ಇದ್ರು. ಹೌದು, ನಾಟಕ ಆಗುದ್ರ ಮೊದಲು 1 ಗಂಟೆ ಆರ್ಕೆಸ್ಟ್ರಾ ಇತ್ತು. ಆರ್ಕೆಸ್ಟ್ರಾ ಇತ್ತು. ಅದು ನಾವು ಬರುವ ಸಮಯಕ್ಕೆ ಅದು ಕಡಿಮೆ ಆಗಿದೆ. ಹಾಗೆ ಅಂತೂ ಸ್ವಲ್ಪ ನಾನು ನೋಡಿದ್ದೇನೆ ಅದನ್ನು. ಹಾಡೋದು ಈ ಭಾಸ್ಕರಣ್ಣ ಹಾಡುವುದನ್ನು ಕೇಳಿ 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 ನನಗೆ ನಾನು ಹೀಗೊಂದು ಮಾಡಿದರೆ ಹೇಗೆ ಅಂತ ಅನ್ನಿಸ್ತು. ಟ್ರೈ ಮಾಡಿದ್ದು ಬಾತ್ರೂಮಲ್ಲೇ, ನಮ್ಮ ಪರೀಕ್ಷಾ ಕೇಂದ್ರ. ಹೌದೌದು, ಆಗ್ಬೋದು ಅಂತ ಅನಿಸ್ತು. ಮನೆಯವರು ಪ್ರೋತ್ಸಾಹ ಮಾಡಿದರು, ಮತ್ತು ಸತೀಶ್ರು ಇನ್ನೂ ಅದನ್ನು ಸರಿ ಮಾಡ್ಬೋದು ಅಂತೇಳಿ ಮಾರ್ಗದರ್ಶನ ಮಾಡಿದರು. ಮತ್ತು ನಾಟಕಕ್ಕೆ ಅದು ಅನಿವಾರ್ಯವಾಗಿತ್ತು, ಯಾಕಂದರೆ ಮಹಿಳಾ ಸಿಂಗರ್ಸ್ ಆ ಕಾಲದಲ್ಲಿ ಬರ್ತಿರ್ಲಿಲ್ಲ ಅಷ್ಟೊಂದು. ರಾತ್ರಿ ಪೂರ್ತಿ ನಾಟಕಗಳು ನಡೀತಿತ್ತು. ಗಿರಿ ಏನಂದ್ರೆ ಅವಾಗ ಪ್ರತಿ ಯುವಕ ಮಂಡಲಗಳು ವಾರ್ಷಿಕೋತ್ಸವನ ಇಡ್ತಾ ಇದ್ರು. ದೂರದ ಊರಿಂದ ಬಂದ್ರೆ, ದೂರ ಪ್ರದೇಶದಿಂದ ಯಾವ್ದು ನಾಟಕ ಆಗ್ತಿರೋ ಜಾಗಕ್ಕೆ ಹಳ್ಳಿಯಿಂದ ಬಂದ ಜನ ರಾತ್ರಿ ಮಧ್ಯರಾತ್ರಿಯಲ್ಲಿ ಹೋಗಬಾರದು ಅನ್ನೋ ಕಾರಣಕ್ಕೆ ಬೆಳಗಿನ ತನಕ ನಾಟಕ ಮಾಡ್ತಿದ್ರು. ಹೌದು, ಬೆಳಗಿನ ತನಕ ನಾಟಕ ಅಂದ್ರೆ ಖಂಡಿತವಾಗಿ 2 ನಾಟಕ ಇದ್ದೇ ಇರ್ತಿತ್ತು, ಅದು ಒಂದಾದ್ರು ಇರ್ತದೆ. ಇದ್ರೂ ಕೂಡ ಅದು 3:30 ರಿಂದ 4 ಗಂಟೆ ಲೆಂತಿ ನಾಟಕಗಳು. ಅದಕ್ಕೆ ಒಂದು 4 ಹಾಡು, 4 ಲವ್ ಸಾಂಗ್ ಇರ್ತದೆ, 4 ಕಾಮಿಡಿ ಸಾಂಗ್ ಜಾಸ್ತಿ ಇತ್ತು. ಎಲ್ರಿಗೂ ಒಂದೊಂದು ಸಾಂಗ್ ಬೇಕು ಅಂತ, ಯಾಕಂದ್ರೆ ವರ್ಷಕ್ಕೊಮ್ಮೆ ನಾಟಕ ಮಾಡೋದಲ್ವಾ. ಹೇಗಿತ್ತು ಆ ನಾಟಕದ ಒಂದು ಅನುಭವ? ಅದೇ, ನಮಗೆ ಹಾಡುಗಳನ್ನ ಮುಂಚಿತವಾಗಿ ಕೊಡ್ತಾ ಇದ್ರು. ಆದ್ರೆ ಏನು ಪಾಪ ಊರಿನವರು ನಾಟಕ ಮಾಡುವಾಗ ಉಳಿದ ಎಲ್ಲಾ ಪೋರ್ಷನ್ ಅವರು ರಿಹರ್ಸಲ್ ಪ್ರಾಕ್ಟೀಸ್ ಮಾಡಿರ್ತಾರೆ. ಹಾಡಿನ ಭಾಗ ಮಾತ್ರ ಅವ್ರು ಮಾಡಿರುವುದಿಲ್ಲ. ಲಾಸ್ಟ್ ಕೊನೆಯ ಕ್ಷಣಕ್ಕಾಗುವಾಗ ಅವರು ನಾಟಕ ಪ್ರಾರಂಭ ಆಗೋದ ಮುಂಚೆ ಒಂದು 4 ಸಾಲ ಪಂಡ ಯಾವುವು ಅಂತ ಹೇಳ್ತಾ ಇದ್ರು. ಅಂತ ಅದೆಲ್ಲ ಘಟನೆಗಳು ಇವತ್ತದು ನೆನಪು ಮಾತ್ರ, ಆ ಜೀವನ ಮತ್ತೆ ಬರುವುದಿಲ್ಲ. ಯಾಕಂದ್ರೆ ಆ ಸ್ಥಳೀಯ ಪ್ರತಿಭೆಗಳು, ಯುವಕ ಮಂಡಲದ ನಾಟಕಗಳು ಇವತ್ತು ಕಾಣ್ತಾ ಇಲ್ಲ. ಎಲ್ಲರೂ ಕೂಡ ಬೇರೆ ವೃತ್ತಿಪರ ತಂಡಗಳಿಗೆ ಬಿಟ್ಟು ಕೊಡ್ತಾರೆ. ಯಾಕಂದ್ರೆ ನಮಗೆ ಆ 2 ತಿಂಗಳ ಪ್ರಾಕ್ಟೀಸು, ಆ ಕಿರಿಕಿರಿ ಯಾಕೆ ಬೇಕು ಅಂತ ಹೇಳುವ. ಈಗಲೂ ನಾಟಕಗಳಿಗೆ ಹಾಡೋದಿದೆ. ಈಗಿನ ವ್ಯವಸ್ಥೆಯಲ್ಲಿ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಆಗ್ತದೆ, ಬೇಕಾದಾಗ ಈಗ ಮಾಡಿಸ್ತಾರೆ. ಅದರಲ್ಲೂ ಈ ಹಳ್ಳಿಗಳಲ್ಲಿ ಈ ನಾಟಕಗಳಾದಾಗ, ಯುವಕ ಮಂಡಲ ನಾಟಕಗಳಾದಾಗ ಈ ಮ್ಯೂಸಿಕ್ ಎನ್ನುವುದು ಬಹುಶಃ ಆಗಿನ ಕಾಲದಲ್ಲಿ ಯಾವ್ದು ಪಾಪ್ಯುಲರ್ ಸಾಂಗ್ ಇರ್ತದೆ ಅದಕ್ಕೊಂದು, ಅದಕ್ಕೆ ತುಳು ಭಾಷೆಯಲ್ಲಿ ಸಿನಿಮಾ ಹಾಡುಗಳನ್ನು ಅದು ಬರೀಲೇಬೇಕಿತ್ತು. ಎಷ್ಟೋ ಬಾರಿ ನಾವು ನೋಡಿದ್ದೆ, ಬೆಳಗಿನ ನಾಟಕ ಮುಗಿಯೋ ಕೊನೆಯ ಸೀನಾಗಿ ಎದ್ದೇಳು ಮಂಜುನಾಥ ಹಾಡಿದ ಎಲ್ಲರೂ ಹಾಡ್ತಾ ಇದ್ರು, ಯಾಕಂದ್ರೆ ಅಷ್ಟು ಬೆಳಗಾಗ್ತಿತ್ತು, ಬೆಳಗಿನ ಮೊದಲ ಬಸ್ ಹೋಗ್ತಾ ಇತ್ತು. ಅಂತ ಒಂದು ಸನ್ನಿವೇಶಗಳೆಲ್ಲ ಇದ್ದು. ಬಹುಶಃ ನಿಮ್ಮ ಈ ಗಾಯನ ಕ್ಷೇತ್ರಕ್ಕೆ ನಾಟಕ ರಂಗ ನಿಮಗೆ ತುಂಬಾ ಹೆಲ್ಪ್ ಮಾಡಿ. ತುಂಬಾ, ಬಹಳ. ಯಾಕೆಂದ್ರೆ ನನ್ನ ಗಾಯನವನ್ನ ಗಟ್ಟಿ ಮಾಡಿಸಿದ್ದೆ ಅದು. ನನಗೆ ಇದರಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ಬೋದು ಅಂತ ತೋರಿಸಿಕೊಟ್ಟದ್ದೇ ಅದು. ಯಾಕಂದ್ರೆ ಅಂದ್ರೆ ನೀವು ಅಲ್ಲಿ ಫುಲ್ ಹಿಮ ಬೀಳ್ತಾ ಇರ್ತದೆ, ಚಳಿ ಇರ್ತದೆ, ಮೈ ನಡುತ್ತಾ ಇರ್ತದೆ, ಅದೆಲ್ಲ ಇಲ್ಲ. ಅಲ್ಲಿ ಆ ಸೀನ್ ಬಂದ ಒಂದು ಕ್ವಶನ್ ಟ್ರ್ಯಾಕ್ಗೆ ಅದು ಇದ್ಯಾವುದೋ ನಿಮ್ದು ಏನ್ ಹೇಳ್ತಾರೆ ಸ್ಕೇಲ್ ಎಲ್ಲ ನೋಡೋಷ್ಟು ಪುರ್ಸೋತಿರೋದಿಲ್ಲ. ಇದ್ದ ಸ್ಕೇಲಿಗೆ ರೆಡಿ. ನಾವು ಕೂಡಲೇ ಅದಕ್ಕೆ ಬದಲಾಗಬೇಕು, ತಯಾರಾಗಬೇಕು ಅಂತ ಅನಿವಾರ್ಯತೆ ಇತ್ತು. ಅದೆಷ್ಟೆಲ್ಲ ಆಗಿ ಬೆಳಿಗ್ಗೆ ಎದ್ದು ಮತ್ತೆ ಮನೆಗೆ ಹೋಗಿ ಮತ್ತೆ ಕಾಲೇಜಿಗೆ ಡ್ಯೂಟಿಗೆ ಹೋಗುವಂಥದ್ದು, ಮತ್ತೆ ಮರುದಿವಸ ಕಾರ್ಯಕ್ರಮ ಇದ್ರೆ ಮತ್ತೆ ಹೋಗುವಂಥದ್ದು, ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಬೇಕಾಗಿ ಬಂತು. ಬಹುಶಃ ಆ ಟೈಮಲ್ಲಿ ಈ ನಾಟಕಕ್ಕೆ ಹಾಡುವುದರಿಂದ ನಿಮಗೆ ಆರ್ಥಿಕವಾಗಿ ಏನಾದರೂ ಸಹಾಯ? ಖಂಡಿತ. ನಿಜ ಹೇಳಬೇಕು ಅಂತಿದ್ರೆ ಅದೇ ಪ್ರಮುಖ ಆಕರ್ಷಣೆ ಆಗಿತ್ತು. ಯಾಕಂದ್ರೆ ಅಷ್ಟರ ಮಟ್ಟಕ್ಕೆ ಬುದ್ಧಿ ಬೆಳವಣಿಗೆ ಆಗಿರ್ಲಿಲ್ಲ. ನಮ್ಮ ಹಾಡು ಏನು ಅನ್ನೋದು ನಮಗೂ ಸರಿಯಾಗಿ ಗೊತ್ತಿರಲಿಲ್ಲ. ಕರೀತಾರೆ, ದುಡ್ಡು ಕೊಡ್ತಾರೆ, ಹಾಡಿಸ್ತಾರೆ, 4 ಜನ ಗುರುತಿಸ್ತಾರೆ, ಇಷ್ಟೇ ಗೊತ್ತಿತ್ತು. ಬಿಟ್ರೆ ತುಂಬಾ ಸೀರಿಯಸ್ ಆಗಿ ಆ ಕಾಲಕ್ಕೆ ಇದ್ದಿರ್ಲಿಲ್ಲ. ಹೋಗ್ತಾ 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 ಸಂಗೀತ ಕ್ಷೇತ್ರ ಏನು, ನಮಗೆ ಗೊತ್ತಿರುವುದು ಇಷ್ಟೇ, ವ್ಯಾಪ್ತಿ ಎಷ್ಟು, ಇನ್ನು ಕಲಿಬೇಕಾದ ಎಷ್ಟಿದೆ, ಅದ್ರಲ್ಲಿ ನಾವೆಷ್ಟು, ಇದೆಲ್ಲ ಗೊತ್ತಾಗ್ತಾ ಹೋಯ್ತು. ನಾವೇನು ಅಂತ ನಾವು ತಿಳ್ಕೊಂಡ ಕೂಡಲೇ ನಾವು ಬೆಳಿಲಿಕ್ಕೊಂದು ಅವಕಾಶ ಆಗ್ತದೆ. ಮತ್ತೆ ನಮ್ಮ ಮಿತಿಯನ್ನ ತಿಳ್ಕೊಂಡು ಒಂದು ಸೀಮಿತವಾಗಿ ನಾವೇನು ಅಂತ ಹೌದು. ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾದರೆ ಒಲಿದೊಲಿದು ಬಾರಿಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು 100 ಜನ್ಮಕ್ಕೂ.
ಸಂಪಿಗೆ ಸವಿಭಾವಲ ಹರಿ ಹರಿಯೇ ಪನ್ನೀರ ಜೀವನದಿ ಬಾಮಲ್ಲಿಗೆ ಮಮಕಾರ ಮಾಯೆ ಲೋಕದ ಸುಖವೆಲ್ಲ ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ ಇರುವಂಥ ನೂರು ಕಹಿ ಇರಲಿರಲಿ ನನಗಾಗಿ ಕಾಯುವೆನು ಕೊನೆವರೆಗೂ ಕಣ್ಣಾಗಿ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು ವೀಕ್ಷಕರೇ, ನನ್ನ ಪ್ರೀತಿಯ ಹಾಡು ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಒಬ್ಬ ಗಾಯಕನ ಮನದಾಳದ ಮಾತುಗಳು, ಒಂದಷ್ಟು ವಿಚಾರಗಳು, ತಮಾಷೆಗಳು, ಹರಟೆ ಅದರ ಜೊತೆ ಅವರು ಹಾಡಿದಂತಹ ಪಾಪ್ಯುಲರ್ ಹಾಡುಗಳು ಇವೆಲ್ಲವೂ ಕೂಡ ಈ ಕಾರ್ಯಕ್ರಮ ಒಳಗೊಂಡಿರುತ್ತೆ. ವೃತ್ತಿಯಲ್ಲಿ ಉಪನ್ಯಾಸಕರಾಗಿ ರಾಮಕಥಾ ಪ್ರಸಂಗದ ಮೂಲಕ ದೇಶಾದ್ಯಂತ ಸಂಚರಿಸಿ, ಜೊತೆಗೆ ಹಲವಾರು ಚಲನಚಿತ್ರಗಳಿಗೆ, ಭಾವಗೀತೆಗಳಿಗೆ, ಭಕ್ತಿಗೀತೆಗಳಿಗೆ ದನಿಯಾದವರು ಇವತ್ತು ಉಪನ್ಯಾಸಕರಾಗಿದ್ದುಕೊಂಡು ತಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಈ ಕ್ಷೇತ್ರದಲ್ಲಿ ಆಸಕ್ತಿ ಬರುವಂತೆ ಮಾಡಿದಂಥವರು ಟಿ ವಿ ಗಿರಿ. ಅವ್ರ ಜೊತೆ ಇನ್ನಷ್ಟು ಮಾತಾಡೋದಕ್ಕಿದೆ. ಅದಕ್ಕೆ ಮೊದಲು ಸಣ್ಣ ವಿರಾಮ. ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್ ಜೋಡ್ ರಸ್ತೆ ಕಾರ್ಕಳ. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಟಿ ವಿ ಗಿರಿ. ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತ ಮಾಡಿ. ಗಿರಿಯವರೇ, ನೀವು ಈ ನಾಟಕದ ಜೊತೆಗೆ ಮತ್ತೆ ಆರ್ಕೆಸ್ಟ್ರಾಕ್ಕೆಲ್ಲ ಹೋಗ್ಲಿಕ್ಕೆ ಶುರು ಮಾಡಿದ್ರಿ. ಹೇಗೆ, ಯಾರ ಒಡನಾಟ ಹೇಗೆ ನಿಮ್ಮನ್ನು ಬೆಳೆಸೋದಕ್ಕೆ ಕಾರಣ ಆಯಿತು? ಅಲ್ಲಿಂದ ಪ್ರಾರಂಭವಾದ ಈ ಪ್ರಯಾಣ ಮುಂದೆ ಶ್ರೀ ವೆಂಕಟಕೃಷ್ಣ ಭಟ್ ಅಂತ ಅವರು ಪ್ರಸಿದ್ಧ ಸಂಗೀತ ಗುರುಗಳು, ಅವರ ಸಂಪರ್ಕ ಆಯಿತು. ಅವರು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು. ನನ್ನನ್ನು ಗುರುತಿಸಿ ಕರೆದ್ರು ನಮ್ಮ ತಂಡದಲ್ಲಿ ಹಾಡು ಅಂತ. ಬಹಳಷ್ಟು ಸುಮಾರು 10 ವರ್ಷಗಳ ಕಾಲ ನಿರಂತರವಾಗಿ ನನಗೆ ಅವಕಾಶಗಳನ್ನು ಕೊಟ್ಟು ನನ್ನನ್ನು ಬೆಳೆಸಿದರು. ಅವರು ಎಲ್ಲ ಆರ್ಕೆಸ್ಟ್ರಾಗಳನ್ನು ಅವರಲ್ಲಿ ಪ್ರಧಾನವಾಗಿ ಭಕ್ತಿ ಭಾವಗೀತೆಗಳ ಕಾರ್ಯಕ್ರಮಗಳೇ ಜಾಸ್ತಿ ಆಗ್ತಾ ಇತ್ತು. ಆರ್ಕೆಸ್ಟ್ರಾಗಳನ್ನು ಕೂಡ ತಗೊಳ್ತಾ ಇದ್ರು ಅವರು. ಅಂತೂ ಅವರು ಬಹಳಷ್ಟು ಪ್ರೋತ್ಸಾಹ ಮಾಡಿದರು. ಇದೇ ಸಂದರ್ಭದಲ್ಲಿ ರಾಮಕೃಷ್ಣ ಕಾಟ್ಕುಕ್ಕೆ ಅವರ ಪರಿಚಯವೂ ಆಯಿತು. ಆ ಕಾಲಕ್ಕೆ ಬಹಳಷ್ಟು ಕಾರ್ಯಕ್ರಮಗಳು ಆವಾಗಲೇ ನಡೀತಾ ಇತ್ತು. ಅವರು ಕೂಡ ಕರೆದು ಪ್ರೋತ್ಸಾಹ ಮಾಡಿ ಇವತ್ತಿನವರೆಗೂ ಬಹಳಷ್ಟು ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಹೆಸರಿಸುವುದಾದರೆ 10 ಹಲವು ಹೆಸರುಗಳು ಇನ್ನೂ ಇದೆ. ಪ್ರಧಾನವಾಗಿ ಆ ಪ್ರಾರಂಭದ ಕಾಲದಲ್ಲಿ ನನ್ನನ್ನು ಬೆಳೆಸಿದವರು ಯಾರು ಅಂತ ಕೇಳಿದಾಗ ಈ ಹೆಸರುಗಳನ್ನು ನಾನು ಹೇಳಲೇಬೇಕಾಗ್ತದೆ. ಗಿರಿ, ಓರ್ವ ಗಾಯಕನಾಗಿ ನನಗೆ ಯಾವುದು ಹಾಡು ಇಷ್ಟ ಅಂತ ಹೇಳೋದಕ್ಕಿಂತಲೂ ನನ್ನ ಇಷ್ಟದ ಹಾಡುಗಾರ ಯಾರು ಅಂತ ಹೇಳ್ಬೋದು. ಗಾಯಕ ಯಾರು, ಗಾಯಕಿ ಯಾರು, ನಿಮ್ಗೆ ಯಾರು? ಜಾಸ್ತಿ ಯೋಚನೆ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ನಾವು ಯಾವತ್ತು ಪ್ರತಿ ಸಲ ನೀವು ಹಾಡಿದಾಗ ನಮ್ಗೆ ಏನಿರ್ತದೆ ಅಂದ್ರೆ ಅವ್ರ ವಾಯ್ಸ್ ಯಾರಿಗೆ ಸೂಟ್ ಆಗ್ತದೆ ನೋಡ್ಕೊಳ್ತಾ ಇರ್ತೇವೆ. ಅಲ್ಲ, ಅದೇ ಸೆಕೆಂಡ್ ಆಪ್ಷನ್ ಇಲ್ಲ. ಹೌದು ಹೌದು. ಯಾಕಂದ್ರೆ ಇದ್ದದ್ದು ರೇಡಿಯೋ, ಬರ್ತಿದ್ದದ್ದು 190 ಅವರದೇ. ಅದು ಭಕ್ತಿಗೀತೆ ಆಗಿರ್ಲಿ, ಭಾವಗೀತೆ ಆಗಿರ್ಲಿ, ಸಿನಿಮಾ ಹಾಡುಗಳೇ ಆಗಿರ್ಲಿ, ನಾವು ಪ್ರಾರಂಭಕ್ಕೆ ಕೇಳಿದ್ದು ಅದೇ, ಇವತ್ತಿಗೆ ನಮ್ಗೆ ಕೇಳ್ತಾ ಇರುವುದು ಅದೇ. ಇವತ್ತಿಗೂ ಅವರ ವಾಯ್ಸ್ ಕೇಳಿದ್ರೆ ಅದೊಂದು ರೀತಿಯ ಏನ್ ಹೇಳ್ತಾರೆ, ಮೋಡಿ ರೋಮಾಂಚನ ಆಗ್ತದೆ. ನಮಗೇನೋ ಅದರಿಂದ ಇನ್ಸ್ಪಿರೇಷನ್ ಸಿಗ್ತದೆ. SP ಅವರು ಸಾರನ್ನ ಹೇಗೆ ಹೇಳ್ತೀರಿ ನೀವು? ಹೇಗೆ ಅವ್ರ ಬಗ್ಗೆ? ಅವರು ಭಾವನೆಗಳಿಗೆ ಜೀವ ಕೊಡುವಂತಹ ಒಬ್ಬ ಸರದಾರ. ಯಾವುದೇ ಭಾವಕ್ಕೆ ಸಂಬಂಧಪಟ್ಟ ಹಾಡುಗಳನ್ನು ಅದಕ್ಕೆ 1% ಕೂಡ ಅನ್ಯಾಯ ಆಗದ ಹಾಗೆ ಹಾಡ್ಲಿಕ್ಕೆ ಸಾಧ್ಯ ಇರುವ ಏಕೈಕ ಒಬ್ಬ ಗಾಯಕ ಅಂತ ಇದ್ರೆ ಅದವರೇ. ಸಾಹಿತಿ ಬರೆದ ಹಾಡಿನ ಪ್ರತಿ ಸಾಲು ಏನಿದೆ, ಅವ ಏನನ್ನ ಯೋಚಿಸಿ ಹೇಳಬೇಕು ಅಂತ ಅದನ್ನ ಇವರು ಅವರ ವಾಯ್ಸ್ ನಲ್ಲಿ ಅವರು ಖಂಡಿತ ಅದ್ಭುತವಾದಂತ ನಮ್ಮ ದೇಶಕ್ಕೆ ಅವರ ಧ್ವನಿಯ ಬಗ್ಗೆ ಎಲ್ಲ ನಾವು ಹೇಳಲೇಬೇಕಾದಿಲ್ಲ, ಎಲ್ರಿಗೂ ಗೊತ್ತಿದೆ.
ಇದಂತೂ ಅವರ ಭಾವನೆ ಬಗ್ಗೆ ಶ್ರೇಷ್ಠವಾದಂಥ ಒಂದು ಇನ್ನೊಂದು quality. ಎಸ್ ಪಿ ಸರ್ ಬಗ್ಗೆ ನಾನು ಹೇಳೋದು, ನಾವು ಎಸ್ ಪಿ ಸರ್ ಹಾಗೆ ಹೀಗೆ ಅಂತ ಹೇಳಿಕ್ಕೆ ಸಾಧ್ಯನೇ, ಯಾಕಂದ್ರೆ ಅವರು ಹಿಮಾಲಯದಲ್ಲಿದ್ದಾರೆ, ನಾವು ಇಲ್ಲಿ ಇದ್ದೇವೆ, ಪ್ರಪಾತದಲ್ಲಿದ್ದೇವೆ. ಖಂಡಿತ. ಆದ್ರೆ ಎಸ್ ಪಿ ಸರ್ ಭಕ್ತಿಗೀತೆಗಳನ್ನು ಕೂಡ ಅದ್ಭುತವಾಗಿ ಹಾಡಬಲ್ಲರು. ಅದು ನಮ್ಮ ತುಳು ಭಾಷೆಯಲ್ಲಿ ಕೂಡ ಅದು ಯಾರಿಗೂ ಗೊತ್ತೇ ಆಗ್ಲಿಕ್ಕಿಲ್ಲ. ಒಂದು ಲೈನ್ ಹೇಳಿ, ಮೋಕೆದ ಸಿಂಗಾರಿ. ಅದು ಮೋಕೆದ ಸಿಂಗಾರಿ ಉಂತು ದೇವಯ್ಯಾರಿ ಯಾನು ಮೂಲು ಕಾತೊಂದುಲ್ಲೆ ಮದತೆ ಪೋಪನ. ಅದ್ಭುತವಾದಂತಹ ಹಾಡನ್ನು ಖಂಡಿತ ಖಂಡಿತ. ತುಳು ಚಿತ್ರರಂಗದಲ್ಲೂ ಕೂಡ ಇವತ್ತಿಗೂ ಎಸ್ ಪಿ ಸರ್, ಕೆ ಎನ್ ಟೈಲರ್ ಇರ್ಬೇಕಾದ್ರೆ ಅದ್ಭುತವಾದ. ಹೌದು. ಬೇರೆ ಯಾರನ್ನು ತುಂಬಾ ನೀವು ಇಷ್ಟಪಡ್ತೀರಿ? ಬಹಳಷ್ಟು ಜನ ಇದ್ದಾರೆ. ಅಫ್ಕೋರ್ಸ್ ಯೇಸುದಾಸ್ ಅವರು, ಪಿ ಬಿ ಶ್ರೀನಿವಾಸ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು. ಹಿಂದಿ ಅಂತ ಬಂದಾಗ ಮೊಹಮ್ಮದ್ ರಫಿ ಅವರು, ಕಿಶೋರ್ ಕುಮಾರ್ ಅವರು, ಕುಮಾರ್ ಶಾನು ಅವರು. ಇವರೆಲ್ಲ ನನಗೆ ಅನಿಸ್ತದೆ ಇವತ್ತಿನ ಯಾರು ನಾನು ಆರ್ಕೆಸ್ಟ್ರಾದಲ್ಲಿ 2 ವರ್ಷ 1 ವರ್ಷ ಹೋದ್ಮೇಲೆ ನಾನು ತುಂಬ ದೊಡ್ಡ ಗಾಯಕ ಅಂತ ಅಂದ್ಕೊಳ್ತಾರೋ ಅವರು ಅಂತಲ್ಲ, ಪ್ರತಿಯೊಬ್ಬ ಕಲೀಲಿಕ್ಕೆ ಆಸಕ್ತಿ ಇರುವವನಿಗೆ ಇವರೆಲ್ಲರೂ ಕೂಡ ಒಂದೊಂದು ಪುಸ್ತಕಗಳು. ಖಂಡಿತ. ಪಿ ಬಿ ಶ್ರೀನಿವಾಸ್ ಅವರನ್ನು ತಗೊಂಡ್ರೆ ಈಗ ಬೇರೆ ಬರ್ತಾ ಇದೆ. ನಾನು ಅಂದ್ಕೊಂಡಾಗೆ ಪ್ರತಿ ಕನ್ನಡ ಚಲನಚಿತ್ರ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಲಿ ಯಾವುದಿಲ್ಲ, ಆರಂಭ ಆದಾಗ ಅವರನ್ನು ಶ್ಲೋಕ ಹಾಡ್ತಾರೆ ನೋಡಿ. ಯಾವುದು ಎಂತ ಡಿ ವಿ ಕಂಬೈನ್ಸ್, ವಜ್ರೇಶ್ವರಿ ಕಂಬೈನ್ಸ್ ಅಂತ ಬರ್ಬೇಕಾದ್ರೆ ಒಂದು ಶ್ಲೋಕ ಹಾಡ್ತಾರಲ್ಲ, ಅದು ಇವತ್ತಿಗೂ ಕೂಡ ಅದ್ಭುತ ರೋಮಾಂಚನ ಅಂತ ಅನ್ಬೋದು. ಸೊ ಪಿ ವಿ ಶ್ರೀನಿವಾಸ್ ಸರ್ ಇರ್ಬೋದು, ಘಂಟಸಾಲ ಇರ್ಬೋದು, ಎಸ್ ಪಿ ಸರ್ ಇರ್ಬೋದು, ಜೇಸುದಾಸ್ ಸರ್ ಇರ್ಬೋದು, ಜಾನಕಿಯಮ್ಮ ಇರ್ಬೋದು, ವಾಣಿಜ್ಯರಾಮ ಇರ್ಬೋದು, ಇವರು ರಫಿ ಅವ್ರು ಇರ್ಬೋದು, ಕಿಶೋರ್ ಕುಮಾರ್, ದಿಲೀಪ್, ಆಮೇಲೆ ಕುಮಾರಸ್ವಾಮಿ ಇರ್ಬೋದು, ಇವರೆಲ್ಲರೂ ಉದಿತ್ ನಾರಾಯಣ್ ಇರ್ಬೋದು, ಆಮೇಲೆ ನಮ್ಮ ಇವರು ವಿಜಯಪ್ರಕಾಶ್ ಸರ್, ಇವ್ರು ಎಲ್ಲರೂ ಕೂಡ ಒಂದಾದ್ರೆ ನಿಮಗೆ ಹಂಸಲೇಖ ಅವ್ರ ಬಗ್ಗೆ ಏನು ಅನಿಸ್ತದೆ? ಯಾಕಂದ್ರೆ ನಾನು ಯಾಕೆ ಇದನ್ನು ಕೇಳ್ತಿದ್ದೇನೆ ಅಂದ್ರೆ, ಈ ಆರ್ಕೆಸ್ಟ್ರಾ ಅಂತ ಬಂದಾಗ ಹಂಸಲೇಖ ಅವರ ಹಾಡಿರುವಷ್ಟು ಬೇರೆ ಯಾರ್ದು ಹಾಡಿರುವುದಿಲ್ಲ ಅಂತ ಅನಿಸ್ತದೆ. ನಾನು ಅಂತಲ್ಲ, ನನ್ನ ಹಾಗಿರುವ ಸಾವಿರಾರು ಸ್ಥಳೀಯ ಮಟ್ಟದ ಗಾಯಕರಿಗೆ ಹಾಡುವ ಸ್ಫೂರ್ತಿ ಎಸ್ ಪಿ ಬಿ ಸರ್ ಮತ್ತೆ ಹಂಸಲೇಖ ಅವರ ಕಾಂಬಿನೇಷನ್ ಅಲ್ಲಿ ಬಂದಂತ ಹಾಡುಗಳು. ಈಗ ನನ್ನ ಹಾಗೆ ಅವರನ್ನೇ ಐಡಲ್ ಆಗಿ ಇಟ್ಕೊಂಡು ಅಥವಾ ಮಾಡೆಲ್ ಆಗಿ ಇಟ್ಕೊಂಡು ಹಾಡುವಂತ ಸಾವಿರಾರು ಗಾಯಕರಿದ್ದಾರೆ. ಹಾಗಿರ್ಬೇಕಾದ್ರೆ ಹಂಸಲೇಖ ಅವರಲ್ಲಿರುವಂತ ಶಕ್ತಿ ಅದು ಈ ಭೂಮಿ ಬಣ್ಣದ ಬುಗುರಿ, ಅದೊಂದು 2 ಲೈನ್ ಅದು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ, ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ, ನಿಂತಾಗ ಬುಗುರಿಯ ಆಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣೋ, ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ. ಇದೆಲ್ಲ ಎಲ್ಲಿ ಹೋದ್ರು ನಾವು ಹಾಡ್ತೇವೆ ಎಲ್ಲ ಕಡೆ. ನಾನು ಯಾಕೆ ಇದನ್ನು ಕೇಳಿದೆ ಅಂದ್ರೆ, ನೀವೇನಾದ್ರೂ ಆರ್ಕೆಸ್ಟ್ರಾಕ್ಕೆ ಹೋದ್ರೆ ಸರ್ ಇದನ್ನೊಂದು ಹಾಡಿಂದ ಚೀಟು ಬರೆದು ಕೊಡೋದು ಇಂಥದೇ ಹಾಡುಗಳನ್ನಂತ. ಹೌದು, ಅದು ನಮ್ಮ ಸೌಭಾಗ್ಯ. ಯಾಕಂದ್ರೆ ಯಾರೋ ಹಾಡಿ ಅದನ್ನ ಫೇಮಸ್ ಆದಂತ ಹಾಡು ಸ್ಥಳೀಯ ಮಟ್ಟದಲ್ಲಿ ಅದು ಕೆಲವು ಕಡೆ ನಮ್ಮ ಹಾಡು ಅಂತ ಆಗಿದೆ. ಪಿ ಬಿ ಸರ್ ಅವರ ಹಾಡು ಅಂತ ಗೊತ್ತಿದೆ, ಆದ್ರೆ ಇಲ್ಲಿ ಅದನ್ನ ಹಾಡೋರು ಯಾರು ಅಂತಂದ್ರೆ ಇವರು. ಅವರ 1% ಆದ್ರೂ ನಮ್ಮದು ಏನಾದ್ರು ಅವರ ಪ್ರತಿಭೆಯ ಸಿಂಚನದ ಒಂದು ಬಿಂದು ನಮ್ಮ ಮೇಲೆ ರಟ್ಟಿದ್ರೆ ಅದು ಆಶೀರ್ವಾದ. धीरे धीरे से मेरे जिंदगी में आना, धीरे धीरे से दिल को चुराना, तुमसे प्यार हमें कितना जाने जाना, तुमसे मिलकर तुमको है बताना। धीरे धीरे से मेरी जिंदगी में आना, धीरे धीरे से दिल को चुराना, तुमसे प्यार हमें कितना जाने जाना, तुमसे मिलकर तुमको है
जब से तुझे देखा दिल को कहीं आराम नहीं, मेरे होठों पे एक तेरे सिवा कोई नाम नहीं। अपना भी हाल तुम्हारे जैसा ही साजन, बस याद तुझे करते हैं यार, कोई नाम नहीं। बन गया हूँ मैं तेरा दीवाना, धीरे धीरे से दिल को चुराना। धीरे धीरे से मेरी जिंदगी में आना, धीरे धीरे से दिल को चुराना। तूने भी अक्सर मुझको जगाया रातों में, और नींद चुराई मीठी मीठी बातों में। तूने भी बेशक मुझको कितना तड़पाया, फिर भी तेरी हर एक अदा पे प्यार आया। आजा आजा अब कैसा शर्माना, धीरे धीरे से दिल को चुराना। धीरे धीरे से मेरी जिंदगी में आना, धीरे धीरे से दिल को चुराना। तुमसे प्यार हमें है कितना जाने जाना, तुमसे मिलकर तुमको है बताना। धीरे धीरे से मेरी जिंदगी में आना, धीरे धीरे से दिल को चुराना। ಗಿರಿ, ನೀವು ಇದನ್ನೆಲ್ಲ ಬಿಟ್ಟು ಅಂದರೆ ಈ ಕ್ಷೇತ್ರಗಳನ್ನು ಉಳಿಸಿ ನೀವು ರಾಮಕಥಾ ರಾಘವೇಶ್ವರ ಭಾರತಿ ತೀರ್ಥಗಳ ಸ್ವಾಮಿಗಳ ಜೊತೆ ಹೋಗಿದ್ರಿ, ಅದು ಹೇಗಿತ್ತು ಅನುಭವ? 2011ನೇ ಇಸವಿಯಲ್ಲಿ ನಾನು ನಮ್ಮೂರಲ್ಲಿ ರಾಮಕಥೆ ನಡೆದಿತ್ತು. ಅಲ್ಲಿಯ ಮುಖ್ಯ ಗಾಯಕರೊಬ್ಬರಿಗೆ ಅನಿವಾರ್ಯ ಕಾರಣಗಳಿಂದ ಕೊನೆಯ ಕ್ಷಣದಲ್ಲಿ ಬರಲಿಕ್ಕಾಗಲಿಲ್ಲ. ಏನು ಮಾಡೋದು ಅಂತ ಆಗುವಾಗ ಇಲ್ಲೇ ಒಬ್ಬರು ಅಲ್ಪ ಸ್ವಲ್ಪ ಹಾಡೋರು ಇದ್ದಾರೆ ಅಂತ ಆಯಿತು, ಕರೆಸಿ ಅಂತ ಆಯಿತು. ಅದಕ್ಕೆ ಅದರದೇ ಆದಂಥ ಮಂಗಳ ಶ್ಲೋಕಗಳ ಒಂದು ಕ್ರಮ ಇದೆ. ನನಗದು ಯಾವುದು ಗೊತ್ತಿಲ್ಲ, ನಾನು ಅದುವರೆಗೆ ನೋಡೇ ಇಲ್ಲ ಕಾರ್ಯಕ್ರಮವನ್ನು. ಆದರೆ ನನಗೆ ತೋಚಿದಾಗೆ ಹಾಡಿದೆ. ಗುರುಗಳಿಗೆ ರಾಘವೇಶ್ವರ ಭಾರತಿ ಸ್ವಾಮೀಜಿಯವರಿಗೆ ನನ್ನ ಧ್ವನಿ ಇಷ್ಟ ಆಯಿತು. ಕರೆಸಿ ಹೇಳಿದರು, ಮುಂದಿನ ಪ್ರತಿಯೊಂದು ರಾಮಕಥೆಯಲ್ಲೂ ನೀನು ಇರಬೇಕು. ನಡೆದದ್ದಷ್ಟೇ, ಅದಕ್ಕಿಂತ ಜಾಸ್ತಿ ಎಲ್ಲ ಅವರ ಕರುಣೆ, ಗುರುಗಳ ಪರಮಾನುಗ್ರಹ ಪ್ರಾಪ್ತಿ. ಖಂಡಿತ ಅದು ಎಣಿಸದೆ ಬಂದ ಭಾಗ್ಯ. ಖಂಡಿತ. ಯಾಕಂದ್ರೆ ಬಹಳಷ್ಟು ದೊಡ್ಡ ದೊಡ್ಡ ಕರ್ನಾಟಕದ ಎಷ್ಟು ಭಾಗಗಳಿಗೆ ಸಂಚರಿಸಿ ಎಷ್ಟು ಕಾರ್ಯಕ್ರಮ ಭಾಗಿಯಾಗಿದೆ? ನಾನು ಸರಿಸುಮಾರು 100ಕ್ಕೂ ಹೆಚ್ಚು ರಾಮಕಥೆಗಳಲ್ಲಿ ಭಾಗವಹಿಸಿದ್ದೇನೆ. ಕೋಲ್ಕತ್ತಾ, ಮುಂಬೈ, ಜೋಧ್ಪುರ್ ಸೇರಿದ ಹಾಗೆ ಬೆಂಗಳೂರು, ಮೈಸೂರು, ದೇಶದ ನಾನಾ ಭಾಗಗಳಲ್ಲಿ ಅದರಲ್ಲಿ ಭಾಗವಹಿಸುವಂಥ ಅವಕಾಶ, ಸೌಭಾಗ್ಯ ನನಗೆ ಬಂದಿತ್ತು. ಬಹುಶಃ ನನಗನ್ನಿಸ್ತದೆ ಗಿರಿ, ನಾನು ಅನ್ನೋದಿಲ್ಲದಂಥ ಗಾಯಕ ಖಂಡಿತವಾಗಿ ಮೇಲ್ಮಟ್ಟಕ್ಕೆ ಹೋಗ್ಬೋದು. ಖಂಡಿತ.
ಏನು ಅನಿಸ್ತದೆ ನಿಮಗೆ? ನಿಜ. ಯಾಕಂದರೆ ಗಾಯಕರು ಬಹಳಷ್ಟು ಜನ ಇದ್ದಾರೆ, ನಾವು ಮಾತ್ರ ಅಲ್ಲ. ಇತ್ತೀಚಿನ ದಿವಸಗಳಲ್ಲಂತೂ ಸಣ್ಣ ಮಕ್ಕಳ ಪ್ರತಿಭೆಗಳನ್ನು ನೋಡಿದಾಗ ಕೆಲವೊಂದು ಸಲ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ, ನಾವು ಎಲ್ಲಿದ್ದೇವೆ, ನಾವು ಇನ್ನಷ್ಟು ಬೆಳಿಬೇಕು. ಇದನ್ನೆಲ್ಲ ಹೊರತುಪಡಿಸಿ ಇನ್ನೊಬ್ಬ ನಮ್ಮ ಸಹಗಾಯಕರ ಏಳಿಗೆಯನ್ನು ಕೂಡ ನಾವು ಕೂಡ ಎಂಜಾಯ್ ಮಾಡ್ತಾ ಹೋದ ಹಾಗೆ ನಾನು ನಮ್ಮದು ಅನ್ನೋದನ್ನು ಬಿಟ್ಟು ಹೋದರೆ ಈ ಕ್ಷೇತ್ರದಲ್ಲಿ ಖಂಡಿತ ಭವಿಷ್ಯ ಇದೆ, ಜನ ಗುರುತಿಸ್ತಾರೆ, ದೇವರ ಅನುಗ್ರಹ ಕೂಡ ಅದಕ್ಕೆ ಇರ್ತದೆ ಅನ್ನೋದು ನಾನು ಅನುಭವದಿಂದ ಕಂಡುಕೊಂಡಂತೆ. ಭಕ್ತಿದ ಪುರ್ಪೊಡು ನಿರ್ಮಲ ಉಡಲೆಡು ನಿತ್ಯಲ ಸುಗಿಪುವ ಮಹಾಮಾಯೆ. ಭಕ್ತಿದ ಪುರ್ಪೊಡು ನಿರ್ಮಲ ಉಡಲೆಡು ನಿತ್ಯಲ ಸುಗಿಪುವ ಮಹಾಮಾಯೆ. ಸತ್ಯದ ಸಾದಿನ ಒದಗಾಲ ಪಂಡದ ಸತ್ಯದ ಸಾದಿನ ಒದಗಾಲ ಪಂಡದ ನಿತ್ಯಲ ನಟುವ ಗತಿಯೇ. ಭಕ್ತಿದ ಪುರ್ಪೊಡು ನಿರ್ಮಲ ಉಡಲೆಡು ನಿತ್ಯಲ ಸುಗಿಪುವ ಮಹಾಮಾಯೆ. ಉಡಲದ ಭಕ್ತಿ ಇರೆನನೇ ಶಕ್ತಿ ಕಣ್ಣಿಗೆ ತೋಜುವ ಮಂಗಲ ಮೂರ್ತಿ. ಉಡಲದ ಭಕ್ತಿ ಇರೆನನೇ ಶಕ್ತಿ ಕಣ್ಣಿಗೆ ತೋಜುವ ಮಂಗಲ ಮೂರ್ತಿ. ಪರಕೆ ಎಲ್ಲವೂ ಭಕ್ತಿ ಮಲ್ಲವು ಪರಕೆ ಎಲ್ಲವೂ ಭಕ್ತಿ ಮಲ್ಲವು. ಪಾಪನು ಕಳೆದು ಪುಣ್ಯನು ಒದಗಾಲ ಪುಣ್ಯನು ಒದಗಾಲ. ಭಕ್ತಿದ ಪುರ್ಪೊಡು ನಿರ್ಮಲ ಉಡಲೆಡು ನಿತ್ಯಲ ಸುಗಿಪುವ ಮಹಾಮಾಯೆ. ಸೋಮನಾಥನ ಸಾಂಗತ್ಯದಾತ್ರ ಲೋಕದ ಜನ್ಮ ನಿನ್ನನೆ ಸೂತ್ರ. ಸೋಮನಾಥನ ಸಾಂಗತ್ಯದಾತ್ರ ಲೋಕದ ಜನ್ಮ ನಿನ್ನನೆ ಸೂತ್ರ. ದೀಪದ ಉಚ್ಚಯ ಬಲ್ಪುದ ಸಾಲ ದೀಪದ ಉಚ್ಚಯ ಬಲ್ಪುದ ಸಾಲ. ಕೊರುಲೆ ಎಂಕ್ಲೆಗ್ ಮದಿಪುಡು ಪಾಲ ಮದಿಪುಡು ಪಾಲ. ಭಕ್ತಿದ ಪುರ್ಪೊಡು ನಿರ್ಮಲ ಉಡಲೆಡು ನಿತ್ಯಲ ಸುಗಿಪುವ ಮಹಾಮಾಯೆ. ಸತ್ಯದ ಸಾದಿನ ಒದಗಾಲ ಪಂಡದ ಸತ್ಯದ ಸಾದಿನ ಒದಗಾಲ ಪಂಡದ ನಿತ್ಯಲ ನಟುವ ಗತಿಯೇ. ಭಕ್ತಿದ ಪುರ್ಪೊಡು ನಿರ್ಮಲ ಉಡಲೆಡು ನಿತ್ಯಲ ಸುಗಿಪುವ ಮಹಾಮಾಯೆ. ನಿತ್ಯಲ ಸುಗಿಪುವ ಮಹಾಮಾಯೆ. ನಿಮ್ಮ ಫ್ಯಾಮಿಲಿ ಬಗ್ಗೆ
ಸಪೋರ್ಟ್ ಹೇಗೆ? ನಮ್ಮದು ಕೂಡು ಕುಟುಂಬ. ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ, ನಾನು, ನನ್ನ ಹೆಂಡತಿ, ಅಣ್ಣನ ಮಗಳು, ನನ್ನ ಮಗ, ಎಲ್ಲ ಜೊತೆಗೆ ಇದ್ದೇವೆ. ಪ್ರಾರಂಭದಿಂದಲೂ ನನ್ನ ಅಪ್ಪ, ಅಮ್ಮ, ಅಣ್ಣ ಬಾಲ್ಯದಿಂದಲೂ ಇದಕ್ಕೆ ತುಂಬ ಪ್ರೋತ್ಸಾಹವನ್ನು ಕೊಡ್ತಾರೆ. ಈಗಲೂ ಅಷ್ಟೇ ನನ್ನ ಹೆಂಡತಿ ಇರ್ಬೋದು, ಅಪ್ಪ ಅಮ್ಮ ಇರ್ಬೋದು, ಕಾರ್ಯಕ್ರಮಗಳಿಗೆ ಹೋಗಬೇಕಾದ್ರೆ ಸಿದ್ಧತೆ ಮಾಡಿಕೊಡುವವರ ಪಾತ್ರವು ತುಂಬ ಇರ್ತದೆ. ಯಾಕಂದ್ರೆ ನಾವು ಡ್ಯೂಟಿಯಿಂದ ಬರೋದು, ಸ್ನಾನ ಮಾಡೋದು, ಆಮೇಲೆ ನಿದ್ದೆ ಬಿಟ್ಟ ಕೋಪ ಬೇಗ ಬರ್ತದೆ. ಅದು ಇರ್ತದೆ. ಅದನ್ನೆಲ್ಲ ಸಹಿಸಿಕೊಂಡು ಎಲ್ಲ ಸೇರಿ ನನಗೆ ಅಭೂತಪೂರ್ವವಾದಂತಹ ನನಗೆ ಪ್ರೋತ್ಸಾಹ. ಯಕ್ಷಗಾನದಲ್ಲಿ ಅದ್ಭುತ ಆಸಕ್ತಿ ಇದೆ ಅಂತ ಕೇಳ್ಪಟ್ಟೆ. ಹೌದು, ನಾನು ಬಾಲ್ಯದಿಂದಲೂ ಅಂದ್ರೆ ಬಹಳ ಇಷ್ಟ ಅಂತ. ಬಹಳ ಬಾಲ್ಯದಿಂದಲೂ ನಾನು ಪ್ರೇಕ್ಷಕ, ಒಬ್ಬ ಒಳ್ಳೆಯ ಪ್ರೇಕ್ಷಕ ಅಂತ ನಾನು ಭಾವಿಸಿದ್ದೇನೆ. ಇವತ್ತಿಗೂ ಅಷ್ಟೇ, ಆಟ ಎಲ್ಲಿದ್ರೂ ಬಿಡುವುದಿಲ್ಲ. ಬಹುಶಃ ನಮಗೆ ರಾಮಕಥೆ ಗಾಯನದಲ್ಲಿ ಭಾಗವತಿಗಳನ್ನ ಕೇಳಿ ಕೇಳಿ ಆದಂತ ಅನುಭವ ಕೂಡ ನನಗೆ ಪ್ರಯೋಜನಕ್ಕೆ ಬಂದಿದೆ. ಹೇಗೆ ಅನಿಸ್ತು ನಿಮಗೆ ಈಗಿನ ಎಟ್ ಪ್ರೆಸೆಂಟ್ ಅಲ್ಲಿ ಯಾರ ಪಟ್ಲ ಅವ್ರ ಬಗ್ಗೆ ಆಗಲಿ ಯಾರ ಬಗ್ಗೆ ಹೇಗೆ ಇಷ್ಟಪಡ್ತೀರಿ? ಇಲ್ಲ, ನಂಗೆ ಪಾರಂಪರಿಕ ಶೈಲಿಯೂ ಇಷ್ಟ, ಆಧುನಿಕ ಶೈಲಿಯೂ ಇಷ್ಟ, ಎಲ್ಲದೂ ಬೇಕು, ಹೊಸತನವೂ ಬೇಕು. ಯಾವ್ದಾದ್ರು 2 ಲೈನ್ ಭಾಗವತಿಗೆ? ಈಗ ನಾನು ಕಲ್ತಿಲ್ಲ, ಬಹುಶಃ ನಾನು ಹಾಡಿದ್ರೆ ಅಪ್ಪ ಯಕ್ಷಗಾನಕ್ಕೆ ಅಪಚಾರ ಆಗಿ ಹೋಗಿ. ಇಲ್ಲ ಇಲ್ಲ, ನೀವು ಹಾಡಿ, ನಮ್ಗೆ ಅನಿಸಿದ್ದ ನೀವು. ಅಂಬುರುಹ ದಳನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಾಡುದ ವರ್ಣಿಪೆನಿ ಕಥಾಮೃತವ. ಸೂಪರ್ ಗಿರಿ. ನಾನು ಕೆಲವು ಜಟ್ಪಟ್ ಕ್ವಶನ್ಗಳಂತಿದೆ. ನಿಮ್ಮ ಪ್ರೀತಿ ಹಾಡು? 101 ನೆನಪು ಎದೆಯಾಳದಿಂದ. ನಿಮ್ಮ ಫೇವ್ರೆಟ್ ಸ್ಪಾಟ್? ನನ್ನ ಮನೆ. ಓಕೆ. ನಿಮಗೆ ಯಾರನ್ನಾದರೂ ಮಾಡೆಲ್ ಅಂತ ಅಂದ್ಕೊಳ್ಬೇಕಂತಂದರೆ? SPB ಸರ್. ಎಸ್, 100%. ನಿಮ್ಮ ವೃತ್ತಿಯಲ್ಲಿ ತುಂಬ ಇಷ್ಟಪಡೋದು? ನಮ್ಮ ಮಕ್ಕಳು ನಮಗೆ ಕೊಡುವಂಥ ಪ್ರೀತಿ, ಅದು ಇನ್ನೆಲ್ಲೂ ಸಿಗೋದಿಲ್ಲ. ನೀವು ಇದು ಬೇಡ ಇತ್ತು ಅಂತ ಅನಿಸ್ಕೊಳ್ಳೋದು ಯಾವುದಕ್ಕೆ? ನನಗೆ ಇದು ಬೇಡ, ನಿಮಗೂ ಬೇಡ, ಯಾರಿಗೂ ಬೇಡ, ಇಂಥದ್ದು ಇರಬಾರ್ದು ಅಂತ? ಅಸೂಯೆ. ಖಂಡಿತ ಅಸೂಯೆ. ಖಂಡಿತ. ಈ ಕಾರ್ಯಕ್ರಮದ ಬಗ್ಗೆ? ಬಹಳಷ್ಟು ಉತ್ತಮವಾದ ಕಾರ್ಯಕ್ರಮ. ಯಾಕಂದರೆ ನಮ್ಮಂಥ ಸ್ಥಳೀಯ ಮಟ್ಟದ ಗಾಯಕರಿಗೆ ಇದೊಂದು ಅವಕಾಶ, ಮತ್ತು ಒಂದಷ್ಟು ಜನರಿಗೆ ಹೀಗೂ ಕೆಲವರು ಇರ್ತಾರೆ ಅಂತ ಗೊತ್ತಾಗಲಿಕ್ಕೆ ಒಂದು ವೇದಿಕೆ. ಇದು ಉತ್ತಮವಾದಂಥ ವೇದಿಕೆ. ಎಂಗಳ ಮಾಣಿಗೆ ಮದುವೆಯ ಎಕ್ಕಡ, ಈಗಲೇ ಪ್ರಾಯ 40 ತಡ. ಎಂಗಳ ಮಾಣಿಗೆ ಮದುವೆಯ ಎಕ್ಕಡ, ಈಗಲೇ ಪ್ರಾಯ 40 ತಡ. ಎಂಗಳ ಮಾಣಿಗೆ ಮದುವೆಯ ಎಕ್ಕಡ, ಈಗಲೇ ಪ್ರಾಯ 40 ತಡ. ಕೂಸುವವಂಗೆ ಸಿಕ್ಕುತ್ತೆ ಇಲ್ಲಡ, ಕೂಸುವವಂಗೆ ಸಿಕ್ಕುತ್ತೆ ಇಲ್ಲಡ. ಎಂತ ಮಾಡುಧೂಳಿ ಎರಡಿತಿಲ್ಲಡ, ಮಾಡಕು ಎಂತ ಹೇಳಿ ಹೇಳೆಕ್ಕಡ. ಎಂಗಳ ಮಾಣಿಗೆ ಮದುವೆಯ ಕಡ, ಈಗಲೇ ಪ್ರಾಯ 40 ತಡ. ಎಂಗಳ ಮಾಣಿಗೆ ಮದುವೆಯ ಕಡ, ಈಗಲೇ ಪ್ರಾಯ 40 ತಡ. ಕೂಸು ಕಪ್ಪು ಆದರೂ ಒಕ್ಕಡ, ಹೆಚ್ಚಾದರೂ ಪ್ರಾಯ ತೊಂದರೆ ಇಲ್ಲಡ. ಕೂಸು
ಎಂಗಳ ಮಾಣಿಗೆ ಮದುವೆಯ ಎಕ್ಕಡ ಈಗಲೇ ಪ್ರಾಯ 40 ತಡ. ಕೂಸು ಸಿಕ್ಕದರೆ ದೂರದೆ ಹೋಗಡ, ಆರನ್ನಾದರೂ ಕಟ್ಟಿ ಗೊಂಗಡ. ಹೋ ಕೂಸು ಸಿಕ್ಕದರೆ ದೂರದೆ ಹೋಗಡ, ಆರನ್ನಾದರೂ ಕಟ್ಟಿ ಗೊಂಗಡ. ಅವನ ಆಸೆಯ ಬಿಟ್ಟೆ ಬಿಡೆಕಡ, ಅವನ ಮತ್ತೆ ದೂರುದು ಬೇಡಡ. ಅವನ ಆಸೆಯ ಬಿಟ್ಟೆ ಬಿಡೆಕಡ, ಅವನ ಮತ್ತೆ ದೂರುದು ಬೇಡಡ. ಎಂಗಳ ಮಾಣಿಗೆ ಮದುವೆಯ ಕಡ ಈಗಲೇ ಪ್ರಾಯ 40 ತಡ. ಚಂದದ ಕೂಸು ಅವಂಗೆ ಸಿಕ್ಕಲಿ, ಮಾಣಿಗೆ ಬೇಗ ಮದುವೆಯಾಗಲಿ. ಚಂದದ ಕೂಸು ಅವಂಗೆ ಸಿಕ್ಕಲಿ, ಮಾಣಿಗೆ ಬೇಗ ಮದುವೆಯಾಗಲಿ. ಪಾಯಸದೂಟವ ಬೇಗ ಬಳಸಲಿ, ಜೀವನ ಒಂದು ಒಳ್ಳೆಯದಾಗಲಿ. ಪಾಯಸದೂಟವ ಬೇಗ ಬಳಸಲಿ, ಜೀವನ ಒಂದು ಒಳ್ಳೆಯದಾಗಲಿ. ಎಂಗಳ ಮಾಣಿಗೆ ಮದುವೆಯ ಕಡ ಈಗಲೇ ಪ್ರಾಯ 40 ತಡ. ಎಂಗಳ ಮಾಣಿಗೆ ಮದುವೆಯ ಕಡ ಈಗಲೇ ಪ್ರಾಯ 40 ತಡ. ಕೂಸುವವಂಗೆ ಸಿಕ್ಕುತ್ತೆ ಇಲ್ಲಡ, ಕೂಸುವವಂಗೆ ಸಿಕ್ಕುತ್ತೆ ಇಲ್ಲಡ. ಎಂತ ಮಾಡೋಧೂಳಿ ಎರಡಿತಿಲ್ಲಡ, ಮಾಡಕು ಎಂತ ಹೇಳಿ ಹೇಳೆಕ್ಕಡ. ಎಂಗಳ ಮಾಣಿಗೆ ಮದುವೆಯ ಕಡ ಈಗಲೇ ಪ್ರಾಯ 40 ತಡ. ಎಂಗಳ ಮಾಣಿಗೆ ಮದುವೆಯ ಕಡ ಈಗಲೇ ಪ್ರಾಯ 40 ತಡ. ನೋಡಿದ್ರಲ್ಲ ವೀಕ್ಷಕರೇ, ಇದು ನನ್ನ ಪ್ರೀತಿಯ ಹಾಡು ಸಂಚಿಕೆಯ ವಿಶೇಷ ಕಾರ್ಯಕ್ರಮ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕಾಸರಗೋಡು ಜಿಲ್ಲೆ ಕಂಡಂತಹ ಓರ್ವ ಪ್ರತಿಭಾನ್ವಿತ ಗಾಯಕ TV ಗಿರಿ ಅವರ ಜೊತೆ ಕಳೆದಂತಹ ಒಂದು ಎಪಿಸೋಡ್ ಇದು. ಅವರು ಈ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಸ್ಪಂದನ ವಾಹಿನಿ ಮತ್ತು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಇನ್ನೊಬ್ಬ ಮಹಾನ್ ಸಾಧಕನ ಜೊತೆ, ಮಹಾನ್ ಗಾಯಕನ ಜೊತೆ ಮುಂದಿನ ವಾರ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ನನ್ನ ಪ್ರೀತಿಯ ಹಾಡು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪೂರ್ಣಿಮಾ ಸಿಲ್ಕ್ಸ್, ಜೋಡ್ ರಸ್ತೆ, ಕಾರ್ಕಳ.